ಮುಂಬೈ ಭೂಗತ ಲೋಕವನ್ನೇ ನಡುಗಿಸಿದ್ದ ಹೆಮ್ಮೆಯ ತುಳುವ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತರಾಗಿದ್ದ ಉಡುಪಿ ಮೂಲದ ಪೊಲೀಸ್ ಅಧಿಕಾರಿ ಎನ್ಕೌಂಟರ್ ದಯಾನಾಯಕ್ ನಿವೃತ್ತಿ ಹೊಂದಿದ್ದಾರೆ. ಅವರು ಬುಧವಾರ ನಿವೃತ್ತರಾಗ್ತಾ ಇದ್ದು ಒಂದು ದಿನ ಮುನ್ನ ಅವರಿಗೆ ಸಹಾಯಕ ಪೊಲೀಸ್ ಆಯುಕ್ತರನ್ನಾಗಿ ಅಂದರೆ ಎಸಿಪಿಯನ್ನಾಗಿ ಬಡ್ತಿ ನೀಡಲಾಗಿದೆ. ಈ ಬಗ್ಗೆ ದಯಾನಾಯಕ್ ಜಾಲತಾಣದಲ್ಲಿ ಬರೆದುಕೊಂಡಿದ್ದು, ಮೊದಲ ಬಾರಿಗೆ ಎಸಿಪಿ ಸಮವಸ್ತ್ರ ಧರಿಸ್ತಾ ಇದ್ದೀನಿ. ಶಾಶ್ವತವಾಗಿ ಅದನ್ನು ನೇತು ಹಾಕುವ ಒಂದು ದಿನದ ಮೊದಲು ಇದು ಕೊನೆಯಲ್ಲಿ ಬಂದಿರಬಹುದು. ಇದು ಬಡ್ತಿ ಮಾತ್ರವಲ್ಲದೆ ಜೀವಿತಾವಧಿಯ ಕರ್ತವ್ಯ, ಶಿಸ್ತು ಮತ್ತು ಸಮರ್ಪಣೆ ಗುರುತಿಸುವ ಗೌರವ ಎಂದಿದ್ದಾರೆ. 80ಕ್ಕೂ ಹೆಚ್ಚು ಎನ್ಕೌಂಟರ್ ಮಾಡಿರುವ ದಯಾನಾಯಕ್ ಅವರದ್ದು ವಿವಾದಗಳಿಂದ ಕೂಡಿದ ವರ್ಣರಂಜಿತ ಜೀವನ. ಆಶ್ಚರ್ಯ ಸಂಗತಿ ಅಂದರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿದ್ರು ಕಳೆದ 21 ವರ್ಷಗಳಲ್ಲಿ ಅವರ ಪಿಸ್ತೂಲಿನಿಂದ ಒಂದೇ ಒಂದು ಗುಂಡು ಕೂಡ ಸಿಡಿದಿಲ್ಲ. ಕೊನೆಯ ಬಾರಿ ಅವರು ಗುಂಡು ಹಾರಿಸಿದ್ದು 2004ರಲ್ಲಿ. ನೋಡಲು ಸ್ಫುರದ್ರೂಪಿಯಾಗಿ ಬಾಲಿವುಡ್ ಹೀರೋನಂತೆಯೇ ಇದ್ದಂತಹ ದಯಾನಾಯಕ್ ಅವರ ವೈಯಕ್ತಿಕ ಜೀವನವನ್ನು ಆಧರಿಸಿ ಸಿನಿಮಾಗಳು ಕೂಡ ಬಂದಿದ್ವು. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಎಣ್ಣೆಹೊಳೆ ಗ್ರಾಮದವರಾದ ದಯಾನಾಯಕ್ 1995ರಲ್ಲಿ ಮಹಾರಾಷ್ಟ್ರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಪೊಲೀಸ್ ಇಲಾಖೆಯನ್ನ ಸೇರುವ ಮೊದಲು ಚಹಾ ಅಂಗಡಿಯಲ್ಲಿ ಜೀವನೋಪಾಯಕ್ಕಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಎನ್ಕೌಂಟರ್ ಸ್ಕ್ವಾಡ್ನ ಭಾಗವಾಗಿ ದಯಾನಾಯಕ್ ಅವರು 90ರ ದಶಕದಲ್ಲಿ ಮುಂಬೈನ ಭೂಗತ ಪಾತಕಿಗಳಿಗೆ ಸಿಂಹ ಸ್ವಪ್ನವಾಗಿದ್ರು. ಅವರು ಎನ್ಕೌಂಟರ್ ಮಾಡಿರುವ ಪಟ್ಟಿಗಳಲ್ಲಿ ಕುಖ್ಯಾತರಾದ ವಿನೋದ್ ಮಾಡ್ಕರ್, ರಫೀಕ್ ಢಬ್ಬಾ, ಸಾದಿಕ್ ಕಾಲಿಯಾ ಮತ್ತು ಲಷ್ಕರ್ ಎ ತೊಯ್ಬಾದ ಹಲವು ಉಗ್ರರು ಕೂಡ ಸೇರಿದ್ದಾರೆ. ದಾವೂದ್ ಇಬ್ರಾಹಿಂ, ಅಮರ್ ನಾಯ್ಕ್, ಚೋಟರಾಜನ್, ಅರುಣ್ ಗೌಳಿಯಂತಹ ಪಾತಕಿಗಳ ನಂಟು ಹೊಂದಿದ್ದವರಿಗೂ ಕೂಡ ಗುಂಡು ಹಾರಿಸಿದ್ರು. ಭಯೋತ್ಪಾದನಾ ನಿಗ್ರಹ ದಳದಲ್ಲಿದ್ದ ದಯಾನಾಯಕ್ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಏಷ್ಯಾದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಆಂಟಿಲಿಯ ನಿವಾಸದ ಹೊರಗಡೆ ಕಾರಿನಲ್ಲಿ ಸ್ಫೋಟಕಗಳಾದ ಜಿಲೆಟಿನ್ ಕಡ್ಡಿಗಳನ್ನು ಇರಿಸಿದ್ದು ಭಾರಿ ಸುದ್ದಿಯಾಗಿತ್ತು. ಈ ಪ್ರಕರಣವನ್ನು ಭೇದಿಸುವಲ್ಲೂ ಕೂಡ ದಯಾನಾಯಕ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ ಸ್ಕಾರ್ಪಿಯೋ ಕಾರು ಮಾಲೀಕ ಮನ್ಸುಖ್ ಹಿರಾನಿ ಅವರ ಹತ್ಯೆಗೂ ಕೂಡ ಕಾರಣವಾಯಿತು.